ನಮಸ್ಕಾರ. ಕೊರೋನಾ ಎಚ್ಚರ ಸಂಜೆಯ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ರಾಜ್ಯ ಸರ್ಕಾರ ಏನು ನೆರವನ್ನ ಘೋಷಣೆ ಮಾಡಿದೆ, 1610 ಕೋಟಿ ರೂಪಾಯಿಗಳ ಒಂದು ವಿಶೇಷ ಪ್ಯಾಕೇಜ್ ಅನ್ನ ವಿವಿಧ ಸ್ತರದ ಕಾರ್ಮಿಕರಿಗೆ ಈಗ ಘೋಷಣೆ ಮಾಡಲಾಗಿರುವಂಥದ್ದು. ಈ ಒಂದು ವಿಚಾರವನ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಸ್ವಾಗತವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಅವರು ಹೇಳಿರುವಂತಹ ವಿಚಾರಗಳು ಏನು ಅಂತ ಹೇಳಿದ್ರೆ, ಇದು ಕೋವಿಡ್-19 ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಾಗಿರುವಂತಹ ಸಮಯ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜಕೀಯವನ್ನ ಮಾಡ್ತಾ ಇದೆ. ಇದು ರಾಜಕೀಯವನ್ನ ಮಾಡುವಂತಹ ಸಮಯ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇಲ್ಲಿ ಶಕ್ತಿ ಮೀರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ದಿಟ್ಟ ಕ್ರಮಗಳಿಂದಾಗಿ ದೇಶದಲ್ಲಿ ಕೋವಿಡ್-19 ಸೋಂಕಿನ ಅಟ್ಟಹಾಸ ಒಂದು ಹಂತದಲ್ಲಿ ನಿಯಂತ್ರಣದಲ್ಲಿ ಇದೆ. ಇನ್ನು ಆಗಿರುವಂತಹ ಸಂಕಷ್ಟಗಳು, ಎದುರಾಗಿರುವಂತಹ ಸಮಸ್ಯೆಗಳನ್ನ ನಿವಾರಿಸುವಂತ ನಿಟ್ಟಿನಲ್ಲಿ ವ್ಯಾಪಕವಾಗಿ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಅಂತ ಸಂದರ್ಭದಲ್ಲಿ ರಾಜಕೀಯ ಮಾಡುವಂತದ್ದು ಸರಿಯಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಸಂಸದ, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಕಾರ್ಮಿಕರಿಗೆ ಸಮಸ್ಯೆ ಆಗಬಾರ್ದು, ಉದ್ಯಮಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಹಲವಾರು ದಿಟ್ಟತನದ ತೀರ್ಮಾನಗಳನ್ನು ಯಡಿಯೂರಪ್ಪರು ತಗೊಂಡಿದ್ದಾರೆ. ಇವತ್ತು ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ವರ್ಗಗಳಿಗೆ ಆಸರೆಯಾಗಿ ನಿಲ್ಲುವತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ತರಕಾರಿ, ಹಣ್ಣು ಬೆಳೆಗಾರರಿಗೆ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕ್ಷೌರಿಕ ವೃತ್ತಿಯನ್ನು ಮಾಡ್ತಕ್ಕಂಥವರಿಗೆ, ಅಗಸರ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ತಲಾ 5,000 ರೂಪಾಯಿಗಳನ್ನು ಕೊಡೋದ್ರ ಮುಖೇನವಾಗಿ ಅವರ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಆಟೋ ಮತ್ತು ರಿಕ್ಷಾ ಚಾಲಕರು ಬಹಳ ಕಷ್ಟದಲ್ಲಿರ್ತಕ್ಕಂಥ ದಿವಸ ದುಡಿದು ಬದುಕೋರು, ಇವರಿಗೂ ತಲಾ 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಘೋಷಣೆ. 7,75,000 ಆಟೋ ಟ್ಯಾಕ್ಸಿ ಚಾಲಕರಿಗೆ ಇವತ್ತು 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅತಿ ಸಣ್ಣ ಉದ್ಯಮಗಳ ವಿದ್ಯುತ್ತಿನ ಬಿಲ್ಲನ್ನು 2 ತಿಂಗಳು ಕಾಲದ ವಿದ್ಯುತ್ತನ್ನು ಮನ್ನಾ ಮಾಡೋದ್ರ ಮುಖಾಂತರ ಉದ್ಯಮಶೀಲತೆಗೂ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬೃಹತ್ ಕೈಗಾರಿಕೆಗಳ ಫಿಕ್ಸೆಡ್ ಚಾರ್ಜ್ ಮೇಲೆ ಬಡ್ಡಿ ಮನ್ನಾವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ವಿದ್ಯುತ್ ಗ್ರಾಹಕರಿಗೆ ಬಿಲ್ ಪಾವತಿಸಿದವರಿಗೆ 1% ರಿಯಾಯಿತಿಯನ್ನು ಮತ್ತು ಬಡ್ಡಿ ಇಲ್ಲದೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ತೀರ್ಮಾನ. ನೇಕಾರರಿಗೆ ನಮ್ಮ ಸರ್ಕಾರ ಬಂದಾಗಲೂ ನೇಕಾರರ ಸಾಲವನ್ನು ಮನ್ನಾ ಮಾಡಿತ್ತು. ಇವತ್ತು 109 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡೋದ್ರ ಮುಖಾಂತರ ನೇಕಾರರ ಪರವಾಗಿ ನಾವು ಇದ್ದೇವೆ ಅನ್ನುವಂಥದ್ದನ್ನು ಮತ್ತು ಅವರ ಖಾತೆಗೆ ತಲಾ 2,000 ರೂಪಾಯಿಗಳನ್ನು ಹಾಕುವಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಈಗಾಗಲೇ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಬರ್ತವೆ. ಅದರ ಜೊತೆಗೆ ಮತ್ತೆ 3,000 ರೂಪಾಯಿಗಳನ್ನು ಅವರ ನೇರ ಖಾತೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. 4 ಲಕ್ಷ ಕಾರ್ಮಿಕರಿಗೆ ತಲಾ 3,000 ರೂಪಾಯಿಗಳನ್ನು ಅವರ ಖಾತೆಗೆ ಹಾಕತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಘೋಷಣೆ ಮಾಡಿದ್ದಾರೆ. ನನಗೆ ಅನಿಸಿದ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿಯ ಯೋಜನೆಗಳನ್ನು ಕಷ್ಟದಲ್ಲಿರ್ತಕ್ಕಂಥ ಕಾಲಘಟ್ಟದಲ್ಲಿ ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ಮೊದಲು ಅದಕ್ಕೆ ಅವರನ್ನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಬಹಳ ಒಳ್ಳೆಯ ಗಟ್ಟಿತನದ ತೀರ್ಮಾನಗಳನ್ನು ಮುಖ್ಯಮಂತ್ರಿಗಳು ಕಳೆದ 40 ದಿನಗಳಿಂದ ನೀವು ನೋಡಿದಿರಿ. ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಕೋವಿಡ್ ನಿಯಂತ್ರಣಕ್ಕೋಸ್ಕರ ಇಡೀ ಟೀಮ್, ಇವತ್ತು ಮಂತ್ರಿಮಂಡಲ ಪೂರ್ತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಅವರವರ ಜಿಲ್ಲೆಯಲ್ಲೇ ನಿಂತು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಆ ಜಿಲ್ಲೆಯ ಎಲ್ಲ ಆಗುಹೋಗುಗಳನ್ನು ಗಮನಿಸಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಎಲ್ಲ ಜಿಲ್ಲೆಗಳಿಗೆ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅದರ ಕೋವಿಡನ್ನು ಪರಿಶೀಲನೆ ಮಾಡತಕ್ಕಂಥದ್ದು. ಇವತ್ತು ಮಂಗಳೂರಿನಂತಹ ಕ್ಷೇತ್ರಗಳಿಗೆ ಕೋವಿಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಮತ್ತು ಪ್ರತ್ಯೇಕವಾಗಿ ಲ್ಯಾಬ್ಗಳನ್ನು ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ತಗೊಂಡಿರ್ತಕ್ಕಂಥ ಎಲ್ಲ ತೀರ್ಮಾನಗಳು ಇವತ್ತು ಕೋವಿಡ್ ನಿಯಂತ್ರಣಕ್ಕೆ ನಮಗೆ ಕರ್ನಾಟಕದಲ್ಲಿ ಅವಕಾಶಗಳಾಗಿದ್ದಾವೆ. ಕೋವಿಡ್ ನಿಯಂತ್ರಣ ಆಗಿದೆ ಅವರೆಲ್ಲ ತೀರ್ಮಾನಗಳು. ಇವತ್ತು 16 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಯಡಿಯೂರಪ್ಪರಿಗೆ ಈ ರಾಜ್ಯದ ಜನತೆಯ ಕಷ್ಟ ಕಾರ್ಪಣ್ಯಗಳು ಗೊತ್ತಿರೋದರಿಂದ ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ನಾನು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎರಡನೇದು, ಮೊನ್ನೆ 16 ಜನ ಬೇರೆ ಬೇರೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ರಾಜಕಾರಣದ ವೇದಿಕೆ ಇದಲ್ಲ, ಅವಕಾಶವೂ ಅಲ್ಲ, ಅವಶ್ಯಕತೆಯೂ ಇಲ್ಲ.
ಹೀಗೆ ಇರ್ತಕ್ಕಂಥದ್ದು ಜನರ ಜೊತೆ ನಾವು ಇರಬೇಕಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಪಾರ್ಟಿಗಳು ರಾಜಕಾರಣಿಗಳು ಇದೆಲ್ಲವನ್ನು ತಿಳ್ಕೊಂಡು ನಾವು ಅವರೊಟ್ಟಿಗೆ ಇರಬೇಕಾಗಿರ್ತಕ್ಕಂಥ ಎಸ್, ರಾಜ್ಯದಲ್ಲಿ ಮದ್ಯ ಮಾರಾಟಕ್ಕೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಜೊತೆಗೆ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಇವತ್ತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಮದ್ಯ ಮಾರಾಟಕ್ಕೆ ಅನುಮತಿಯನ್ನ ಕೊಡುವಂತಹ ಅವಶ್ಯಕತೆ ಏನಿತ್ತು ಅಂದ್ರೆ ಆರ್ಥಿಕತೆಯನ್ನ ಮೇಲೆತ್ತಬೇಕು, ನಿಜ, ಎಕಾನಮಿ ಸರಿಯಾಗಬೇಕು, ಅದಕ್ಕೋಸ್ಕರ ಈ ರೀತಿ ಮದ್ಯ ಪೂರೈಕೆಗೆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿರುವಂತಹ ವಿಚಾರ, ಕೇಂದ್ರ ಮತ್ತು ರಾಜ್ಯದಲ್ಲಿ ತಜ್ಞರ ತಂಡ ಏನಿದೆ ಅದು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗೈಡ್ಲೈನ್ಸ್ ಅನ್ನ ಕೊಡುತ್ತೆ. ಈಗ ಪರಿಸ್ಥಿತಿ ಹೇಗಿದೆ, ಅದನ್ನ ಹೇಗೆ ಎದುರಿಸಬಹುದು, ಮುಂದಕ್ಕೆ ಯಾವ ತೀರ್ಮಾನವನ್ನ ಹೇಗೆ ತೆಗೆದುಕೊಳ್ಳಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರದ ಮಟ್ಟದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ತಜ್ಞರ ಸಮಿತಿ ಇದೆ. ಅದು ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಡುತ್ತೆ. ಅದರ ಅನ್ವಯ ನಾವು ಮುಂದುವರಿಯುವಂತಹ ಪ್ರಕ್ರಿಯೆಗಳಾಗುವಂಥದ್ದು. ಸೊ ಲಾಕ್ಡೌನ್ ಬಳಿಕ ಎಲ್ಲ ಚಟುವಟಿಕೆಗಳು ಇದೀಗ ಮತ್ತೆ ಯಥಾಸ್ಥಿತಿಗೆ ಬರಬೇಕು. 2 ಹಂತದ ಲಾಕ್ಡೌನ್ ಅನ್ನು ನೋಡಿದ್ದೇವೆ, 3ನೇ ಹಂತದಲ್ಲಿ ನಾವೀಗ ಇದ್ದೇವೆ. ಸೊ ನಿಧಾನವಾಗಿ ಈಗ ಆರ್ಥಿಕತೆಯನ್ನ ಮತ್ತೆ ಹಳಿಗೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು. ಅದಕ್ಕೋಸ್ಕರ ಕೆಲವೊಂದು ಚಟುವಟಿಕೆಗಳಿಗೆ ಹಂತ ಹಂತವಾಗಿ ವಿನಾಯಿತಿಯನ್ನ ಸಡಿಲಿಕೆಯನ್ನ ಮಾಡಿಕೊಂಡು ಅವಕಾಶವನ್ನ ಕೊಡಲಾಗ್ತಾ ಇದೆ. ಸೊ ಅದೇ ರೀತಿ ಮದ್ಯ ಮಾರಾಟ ವಿಚಾರಕ್ಕೂ ಕೂಡ ಕೊಡಲಾಗಿದೆ ಎನ್ನುವಂತಹ ವಿಚಾರವನ್ನ ಸಂಸದರು ಹೇಳಿದ್ದಾರೆ. ಅದರ ಜೊತೆಗೆ ನೇರವಾಗಿ ಸಂಪರ್ಕ ಏರ್ಪಡುವಂತಹ ಅಥವಾ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ಗೆ ಬರುವಂತಹ ಚಟುವಟಿಕೆಗಳು ಅಂದರೆ ಮುಖ್ಯವಾಗಿ ಸೆಲೂನ್ ಇರ್ಬೋದು, ಬ್ಯೂಟಿ ಪಾರ್ಲರ್ಗಳಿರ್ಬೋದು, ಸ್ಪಾಗಳಿರ್ಬೋದು, ಇವುಗಳಿಗೆ ಅನುಮತಿಯನ್ನು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಲಾಕ್ಡೌನ್ ಸಡಿಲಿಕೆಯಾಗಿದೆ, ಅದರ ಮಧ್ಯೆ ಕೂಡ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು. ನಿನ್ನೆ ಒಂದು ಪಾಸಿಟಿವ್ ಪ್ರಕರಣ ಕಂಡು ಬಂತು, ಇವತ್ತು 3 ಪ್ರಕರಣಗಳು ಅದರ ಬೆನ್ನಲ್ಲೇ ಕಂಡು ಬಂದಿದೆ. ಹೀಗಾಗಿ ಜಿಲ್ಲೆಯಲ್ಲೂ ಕೂಡ ಆತಂಕ ಇದೆ. ಸೊ ಪರಿಸ್ಥಿತಿ ಹೇಗಿದೆ, ಏನು ಎತ್ತ ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದು ಸಮಯಕ್ಕೆ ಸರಿಯಾಗಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಇಲ್ಲಿ ಸಂಸದರು ಹೇಳಿದ್ದಾರೆ. ನೋಡಿ, ಇದು ಮದ್ಯದ ಪ್ರಶ್ನೆ ಅಲ್ಲ. ರಾಜ್ಯದಲ್ಲಿ ಕೋವಿಡನ್ನು ನಿಯಂತ್ರಣ ಮಾಡುವಂಥ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಗಳಾಗಬೇಕು. ಅದಕ್ಕೋಸ್ಕರ ಲಾಕ್ಡೌನನ್ನು ವಿಸ್ತರಣೆ ಮಾಡಿದೆ. ಎಲ್ಲವೂ ಲಾಕ್ಡೌನ್ ಆದಮೇಲೆ ಇರ್ಬೋದು, ಇವತ್ತಿನವರೆಗೆ ಕೇಂದ್ರದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಟೀಮ್, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಗದರ್ಶನ ಮಾಡತಕ್ಕಂಥ ಟೀಮ್ ಇದೆ. ರಾಜ್ಯದಲ್ಲೂ ಒಂದು ಟೀಮ್ ಇದೆ. ಆ 2 ಟೀಮಿನ ನಿರಂತರ ಮಾರ್ಗದರ್ಶನದ ಆಧಾರದಲ್ಲಿ ಗೈಡ್ಲೈನ್ಗಳನ್ನು ಮಾಡ್ತಾರೆ. ಈ ಗೈಡ್ಲೈನ್ ಪ್ರಕಾರ ಒಂದು ಹಂತದಲ್ಲಿ 14 ದಿವಸ ಲಾಕ್ಡೌನ್ ಆಯಿತು, ಆನಂತರ 20 ದಿವಸಕ್ಕೆ ಹೋಯಿತು, 40 ದಿವಸಕ್ಕೆ ಹೋಯಿತು. ಆನಂತರ ಯಥಾಸ್ಥಿತಿಗೆ ದೇಶ ಮತ್ತು ರಾಜ್ಯ ಬರಬೇಕು. ಯಥಾಸ್ಥಿತಿಗೆ ಬರಬೇಕು ಅಂತಾದರೆ ಒಂದಷ್ಟು ವ್ಯವಸ್ಥೆಗಳಲ್ಲಿ ಜೋಡಿಸ್ತಾ ಹೋಗಬೇಕು. ಹಾಗಾಗಿ ಪ್ರಾರಂಭದಲ್ಲಿ ಪೂರ್ತಿಯಾಗಿ ಲಾಕ್ಡೌನ್ ಇತ್ತು. ಆನಂತರ 1 ಗಂಟೆಯಿಂದ 12 ಗಂಟೆವರೆಗೆ ಮಧ್ಯಾಹ್ನದವರೆಗೆ ಅಂಗಡಿ ಮುಗ್ಗಟ್ಟುಗಳನ್ನು ಓಪನ್ ಮಾಡಲಿಕ್ಕಾಯಿತು. ಆನಂತರ ಇವತ್ತು ವಾಪಸ್ ಅದನ್ನು 7ರಿಂದ 7 ಹೇಳಿದರೆ 7ರಿಂದ ರಾತ್ರಿ 7ರಿಂದ ಬೆಳಿಗ್ಗೆ 7 ಗಂಟೆವರೆಗೆ 12 ಗಂಟೆವರೆಗೆ ಬಂದೆ. ಬೆಳಿಗ್ಗೆ 7ರಿಂದ 7 ಗಂಟೆವರೆಗೆ ಅವಕಾಶಗಳು. ಅದರಲ್ಲಿ ಜನ ಯಾಕಂದರೆ ಇದು ಯಥಾಸ್ಥಿತಿಗೆ ಬರಬೇಕು. ಇದನ್ನು ನಿರಂತರ ಹೀಗೆ ದುಡ್ತಾ ಹೋಗ್ಬೇಕು. ಆ ಯಥಾಸ್ಥಿತಿಯ ದೃಷ್ಟಿಯಿಂದ ಇದೆಲ್ಲವನ್ನು ಮಾಡ್ತಾ ಹೋಗಿದೆ. ಯಥಾಸ್ಥಿತಿಯಲ್ಲಿ 7 ಗಂಟೆ ಯಾವ ಅಂಗಡಿಗಳು ಇರಬೇಕು, ಹೇಗಿರಬಹುದು. ಹಾಗಾಗಿ ನೇರವಾಗಿ ಸಂಪರ್ಕಕ್ಕೆ ಬರುವಂಥ ಕೆಲವು ವಿಷಯಗಳನ್ನು ಬಿಟ್ಟು, ಈಗ ಸೆಲೂನು, ಕ್ಷೌರಿಕ, ಇದೆಲ್ಲ ನೇರ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾದ ಕಾರಣ ಅದಕ್ಕೊಂದು ಅವಕಾಶಗಳನ್ನು ಕೊಡಬೇಕು. ಬಾಕಿದೊಂದು ಅನಿವಾರ್ಯವಾಗಿ ಸಡಿಲೀಕರಣ ಮಾಡಿದ್ದಾರೆ. ಇದರ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ಹೇಗಿರ್ತದೆ ಅದನ್ನು ನೋಡಿಕೊಂಡು ಮೇಲಿನವರ ಮಾರ್ಗದರ್ಶನ
ಸೆಕ್ಷನ್ಗಳು ಹೇಗಿರ್ತದೆ ಅದರ ಮುಖಾಂತರ ಮುಂದಕ್ಕೆ ತೀರ್ಮಾನಗಳಾಗ್ತವೆ ಗೈಡ್ಲೈನ್. ಮತ್ತು ಇದರಲ್ಲಿ ಏನು ಮಾಡಿದ್ದಾರೆ ಹೇಳಿದರೆ ಝೋನ್ ಮಾಡಿದ್ದಾರೆ. ನೀವು ಝೋನ್ಗಳನ್ನು ನೋಡಿದ್ದೀರಿ, 3 ಝೋನ್ಗಳನ್ನು ಆ ಝೋನ್ಗಳನ್ನು ಆಧಾರದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಮತ್ತು ಇನ್ನೂ ಹೆಚ್ಚಿದ್ದಕ್ಕೆ ಆ ಜಿಲ್ಲೆಗಳಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಜಿಲ್ಲೆಯಲ್ಲಿ 7 to 7 ಲಾಕ್ಡೌನ್ ಸಡಿಲಿಕೆ ಏನಾಗಿದೆ, ಅದರ ಜೊತೆಗೆ ಬಿಜೆಪಿಗರು ಕಿಟ್ ವಿತರಣೆ ಮಾಡಿರುವಂತಹ ಬಗ್ಗೆ ಕಾಂಗ್ರೆಸ್ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ, ಟೀಕೆಗಳನ್ನ ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ಈಗ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ಬಿಜೆಪಿ ವಕ್ತಾರ ಜಗದೀಶ್ ಶೇಣವ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಮಾಡಿರುವಂತಹ ಆರೋಪಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಜಿಲ್ಲಾಡಳಿತದ ವತಿಯಿಂದ ಕಿಟ್ಗಳು ಯಾವ ರೀತಿ ವಿತರಣೆಯಾಗಿದೆ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಬ್ಬೊಬ್ಬ ಕಾರ್ಪೊರೇಟರ್ಗೆ 50ರಿಂದ 75 ಕಿಟ್ಗಳಷ್ಟೇ ಪೂರೈಕೆಯಾಗಿರುವಂತದ್ದು. ಆದ್ರೆ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಕಿಟ್ಗಳನ್ನ ಪೂರೈಕೆ ಮಾಡಿದ್ದಾರೆ. ಅಂದ್ರೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಈವರೆಗೆ 23,000 ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಇನ್ನು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು 30,000 ಕಿಟ್ಗಳನ್ನ ಈಗಾಗಲೇ ಹಂಚಿದ್ದಾರೆ. ಇನ್ನು ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರು ಒಂದೇ ದಿನ 30,000 ಕಿಟ್ಗಳನ್ನ ಹಂಚಿಕೆ ಮಾಡಿರುವಂತದ್ದು. ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಇಡೀ ಜಿಲ್ಲೆಗೆ 20,000 ಕಿಟ್ಗಳನ್ನ ಪೂರೈಕೆ ಮಾಡಿದ್ದಾರೆ. ಇದ್ಯಾವುದು ಕೂಡ ಸರ್ಕಾರದಿಂದ ಬಂದಿರುವಂತಹ ಕಿಟ್ಗಳಲ್ಲ. ಇನ್ನು ಮುಖ್ಯವಾಗಿ ಆ ಕಿಟ್ಗಳಲ್ಲಿ ಮೋದಿ ಹೆಸರನ್ನ ಹಾಕೊಂಡಿದ್ದಕ್ಕೆ ಆಕ್ಷೇಪಗಳನ್ನ ವ್ಯಕ್ತಪಡಿಸಲಾಗಿತ್ತು. ಆ ಬಗ್ಗೆ ಕೂಡ ಹೇಳಿದ್ರು, ಇಲ್ಲಿನ ಶಾಸಕರು ಯಾರು ಕೂಡ ತಾವು ಹಂಚಿಕೆ ಮಾಡಿದಂತ ಕಿಟ್ಗಳಲ್ಲಿ ತಮ್ಮ ಹೆಸರನ್ನ ಹಾಕೊಂಡಿಲ್ಲ, ಪ್ರಧಾನಿ ಮೋದಿ ಅವರ ಹೆಸರಿನಲ್ಲಿ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಆದ್ರೆ ಇದರ ಬಗ್ಗೆ ಆರೋಪವನ್ನ ಮಾಡಿ ಕಾಂಗ್ರೆಸ್ ತನ್ನ ಅಲ್ಪತನವನ್ನ ತೋರಿಸಿದೆ. ಈಗ ಕಾಂಗ್ರೆಸ್ಗೆ ಮಾತನಾಡುವುದಕ್ಕೆ ಯಾವುದೇ ಹೊಸ ವಿಚಾರಗಳು ಸಿಗ್ತಾ ಇಲ್ಲ. ಹೀಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನ ಆಕ್ಷೇಪ ಮಾಡಿ ಅದರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದೆ ಎನ್ನುವಂತಹ ಒಂದು ಆರೋಪವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರ ಜಗದೀಶ್ ಶೇಣವ ಅವರು ಮಾಡಿದ್ದಾರೆ. ಶೆಟ್ಟಿ ಅವರು ಈಗ ಕಾಂಗ್ರೆಸ್ನ ವಕ್ತಾರರಾದ ಕಾರ್ಪೊರೇಟರ್ ಆದ AC ವಿನಯರಾಜ್ ಅವರನ್ನು ಪ್ರೆಸ್ ಮಾಡಿ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಆದರೂ ಜನಸಾಮಾನ್ಯರಿಗೆ ಈ ಬಗ್ಗೆ ಒಂದು ತಪ್ಪು ಭಾವನೆಯನ್ನು ಹೊರಡುವ ಕೆಲಸವನ್ನು ಅವರು ಮಾಡಿದ್ದಾರೆ. ಏನಂದರೆ, ಒಂದನೇದಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ, 7ರಿಂದ 7ಕ್ಕೆ ಯಾಕೆ ಓಪನ್ ಮಾಡಬೇಕಿತ್ತು? ಅದಕ್ಕೆ ಉತ್ತರ ಮಾನ್ಯ ರಾಜ್ಯಾಧ್ಯಕ್ಷರು ಕೊಟ್ಟರು. ಈಗ ಮತ್ತೊಂದು ಪ್ರಶ್ನೆಯನ್ನು ಅವರು ಮಾಡಿದರು, ಈ ಸರ್ಕಾರ ಕೊಟ್ಟ ಕಿಟ್ಟನ್ನು ಶಾಸಕರುಗಳು, ಸಂಸದರು ಅವರು ತಮ್ಮ ಸ್ವಂತ ಖರ್ಚಿನಿಂದ ಕೊಟ್ಟ ಕಿಟ್ಟನಾಗೆ ಅದನ್ನು ಬಿಂಬಿಸ್ತಾರೆ, ಮಾತ್ರವಲ್ಲ ಅದರಲ್ಲಿ ಅವ್ಯವಹಾರ ಆಗಿದೆ ಎನ್ನುವ ಒಂದು ವಿಚಾರವನ್ನು ಹೇಳಿದರು. ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಒಬ್ಬೊಬ್ಬ ಕಾರ್ಪೊರೇಟರಿಗೆ 50ರಿಂದ 75 ಕಿಟ್ಗಳು ಕೊಡಲ್ಪಟ್ಟಿವೆ. 50ರಿಂದ 75 ಕಿಟ್ಗಳು ಮಾತ್ರ. ಆದರೆ ನಮ್ಮ ಶಾಸಕರುಗಳು ಮಂಗಳೂರು ದಕ್ಷಿಣದ ಶಾಸಕರು ಈಗಾಗಲೇ 23,000 ಕಿಟ್ಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಉತ್ತರದ ಭರತ್ ಶೆಟ್ಟಿ ಅವರು ಈಗಾಗಲೇ 30,000 ಹಂಚಿದ್ದಾರೆ, ಇನ್ನು 10,000 ಹಂಚಲಿಕ್ಕೆ ಬಾಕಿ ಇದೆ. ಸನ್ಮಾನ್ಯ ಸಂಸದರು, ರಾಜ್ಯಾಧ್ಯಕ್ಷರು ತಮ್ಮ ಎದುರಿನಲ್ಲಿ ಮೊನ್ನೆ ನಮ್ಮ ಇಡೀ ಜಿಲ್ಲೆಗೆ 20,000 ಕಿಟ್ಗಳು
ರಸ್ತೆಯ ಮಯ್ಯರಬೈಲು ಬಳಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ವೇಳೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮುಖ್ಯ ಪೈಪ್ಲೈನ್ ಒಡೆದು ಹೋಗಿದೆ. ಇದರಿಂದಾಗಿ ಪರಿಸರದಲ್ಲಿ ಕೆಸರು ಮಿಶ್ರಿತ ನೀರಿನ ಕೃತಕ ನೆರೆ ಈಗ ಸೃಷ್ಟಿಯಾಗಿದೆ. ಇದು ಬಂಟ್ವಾಳದಲ್ಲಿ ಆಗಿರುವಂತಹ ವಿಚಾರ. ಬಂಟ್ವಾಳದ ಬೈಲು ಬಳಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪೈಪ್ಲೈನ್ ಒಡೆದು ಹೋದಂತಹ ಪರಿಣಾಮ ಕೆಸರು ಮಿಶ್ರಿತ ನೀರು ಈಗ ಅಕ್ಕಪಕ್ಕದಲ್ಲಿ ಹರಿದಾಡ್ತಾ ಇದೆ. ಇದರಿಂದಾಗಿ ನೀರೆಲ್ಲವೂ ಕೂಡ ಪರಿಸರದ ಮನೆಗಳಿಗೆ ನುಗ್ಗಿ ಆತಂಕದ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಬಿಸಿ ರೋಡು ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು ಖಾಸಗಿ ಕಂಪನಿ ಗುತ್ತಿಗೆಯನ್ನು ವಹಿಸಿಕೊಂಡಿದೆ. ಅಂದ್ರೆ ಇಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇರುವಂತಹ ಸಂಸ್ಥೆ ಏನಿದೆ ಅದು ಅತ್ಯಂತ ಬೇಜವಾಬ್ದಾರಿಯುತವಾಗಿ ವರ್ತನೆಯನ್ನ ಮಾಡ್ತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ಸ್ಥಳದಲ್ಲಿ ಪೈಪ್ಲೈನ್ಗಳು ತುಂಡಾಗ್ತಾ ಇದೆ. ಅಂದ್ರೆ ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜಾಗರೂಕತೆಯನ್ನ ವಹಿಸಿಕೊಳ್ತಾ ಇಲ್ಲ. ಯಾವ ಪ್ರದೇಶದಲ್ಲಿ ಪೈಪ್ಲೈನ್ ಹೋಗಿದೆ ಅನ್ನುವಂಥದ್ದನ್ನ ಗಮನಿಸದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ. ಇದರಿಂದಾಗಿ ರಸ್ತೆ ಬದಿ ನೀರು ರಭಸದಿಂದ ಹರಿದು ಸ್ಥಳೀಯ ಮನೆಗಳಿಗೆ ನುಗ್ಗುವಂಥದ್ದು ಪ್ರತಿದಿನದ ದೃಶ್ಯ ಆಗಿಬಿಟ್ಟಿದೆ. ಇನ್ನು ಆರಾಧನಾ ಡೆಕೋರೇಟರ್ಸ್ನ ಅಲಂಕಾರಿಕ ಸಾಮಗ್ರಿಗಳು ನೀರಿನಲ್ಲಿ ಮುಳುಗಡೆಯಾಗಿ ಈಗ ಅವರಿಗೆ ಅಪಾರ ನಷ್ಟ ಉಂಟಾಗಿರುವಂಥದ್ದು. ಇನ್ನು ಜೆಸಿಬಿಯಲ್ಲಿ ಅಗೆದ ಪರಿಣಾಮ ಮನೆಯೊಂದರ ತೆಂಗಿನ ಮರಗಳು ಉರುಳಿ ಬೀಳುವಂತಹ ಹಂತದಲ್ಲಿದೆ. ಮಣ್ಣು ಸಡಿಲಗೊಂಡಿರುವಂತಹ ಪರಿಣಾಮ ತೆಂಗಿನ ಮರಗಳು ಇದೀಗ ಅಪಾಯದ ಹಂತದಲ್ಲಿರುವಂಥದ್ದು. ಪೈಪ್ಲೈನ್ ಒಳಚರಂಡಿ ಮಂಡಳಿಗೆ ಸೇರಿದೆಯಾದರೂ ಕೂಡ ಪ್ರತಿ ಬಾರಿಯೂ ಜನರಿಗೆ ನೀರಿನ ತೊಂದರೆಯನ್ನು ತಪ್ಪಿಸಲು ಬಂಟ್ವಾಳ ಪುರಸಭೆಯವರೇ ದುರಸ್ತಿ ಮಾಡಬೇಕಾದಂತಹ ಸನ್ನಿವೇಶಗಳು ಕೂಡ ಉದ್ಭವ ಆಗಿದೆ. ಇವತ್ತು ಒಂದು ಕಡೆ ಸರಿ ಮಾಡಿದ್ರೆ ನಾಳೆ ಇನ್ನೊಂದು ಕಡೆ ಪೈಪನ್ನು ಒಡೆದು ಹಾಕುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಇದು ಸ್ಥಳೀಯರು ಮತ್ತು ಪುರಸಭೆಯ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಕನಿಷ್ಠ ಜಾಗರೂಕತೆಯನ್ನು ವಹಿಸಿಕೊಂಡು ಕಾಮಗಾರಿಯನ್ನ ಮಾಡೋದಿಕ್ಕಾಗೋದಿಲ್ವಾ? ಅಂದ್ರೆ ಸಾಮಾನ್ಯವಾಗಿ ನಾವು ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ನೋಡ್ತೇವೆ ಪೈಪ್ಲೈನ್ಗಳು ಯಾವ ಪ್ರದೇಶದಲ್ಲಿ ಹಾದು ಹೋಗಿದೆ, ಜೊತೆಗೆ ಇನ್ನಿತರ ಕೇಬಲ್ಗಳು ಭೂಗತವಾಗಿ ಕೇಬಲ್ಗಳು ಕೂಡ ಇರುತ್ತೆ. ಎಲ್ಲವೂ ಕೂಡ ಯಾವ ಪ್ರದೇಶದಲ್ಲಿ ಹೇಗೆ ಹಾದು ಹೋಗಿದೆ ಅನ್ನುವಂಥದ್ದನ್ನ ಒಂದು ಸ್ಕೆಚ್ ಇರುತ್ತೆ. ಅದರ ಆಧಾರದಲ್ಲಿ ಕಾಮಗಾರಿಯನ್ನ ಅಥವಾ ಅಗೆಯುವಂತಹ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಬೃಹತ್ ಕೊಳವೆ ಇದ್ರೂ ಕೂಡ ನೀರು ಪೂರೈಕೆ ಆಗುವಂತಹ ಕೊಳವೆ ಇದೆ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ಮಾಡೋದು ಯಾಕೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ಬದಿಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಕಾಮಗಾರಿ ನಡೀತಾ ಇದೆ, ಗೊತ್ತಿದೆ ಎಲ್ಲವೂ ಕೂಡ ಅಗಲೀಕರಣ ಕಾಮಗಾರಿ ಬಿರುಸಿನಿಂದ ನಡೀತಾ ಇದೆ. ಕಳೆದ ಬಾರಿ ಕೂಡ ಸಾಕಷ್ಟು ಅಧ್ವಾನಗಳು ಈ ಒಂದು ಕಾಮಗಾರಿ ಸಂದರ್ಭದಲ್ಲಿ ಉದ್ಭವ ಆಗಿತ್ತು. ಇದೀಗ ಏನು ಮಳೆಗಾಲದ ಮುಂಚೆ ಸಾಧ್ಯವಾದಷ್ಟು ಕಾಮಗಾರಿ ನಡಿಬೇಕು ಎನ್ನುವಂತಹ ಒಂದು ಭರಾಟೆಯಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಅದರ ನಡುವೆ ಈಗ ಪೈಪ್ಲೈನ್ ಅನ್ನು ಒಡೆದು ಹಾಕುವಂತಹ ಕೆಲಸಗಳು ದಿನನಿತ್ಯ ಆಗ್ತಾ ಇದೆ. ಅಂದ್ರೆ ಎಷ್ಟೇ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದ್ರು ಕೂಡ ಎಚ್ಚರಿಕೆಯನ್ನು ವಹಿಸ್ತಾ ಇಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಮುಖ್ಯವಾಗಿ ತೆಂಗಿನ ಮರಗಳು ಕೂಡ ಈಗ ಅಪಾಯದಲ್ಲಿದೆ. ಅಂದ್ರೆ ಸೂಕ್ತವಾಗಿ ಮುನ್ನೆಚ್ಚರಿಕಾ ವ್ಯವಸ್ಥೆಯನ್ನ ಮಾಡದೆ ಅಲ್ಲಿ ತೆಂಗಿನ ಮರಗಳ ಬುಡವನ್ನೇ ಅಗೆಯುವಂತಹ ಕೆಲಸಗಳಾಗಿದೆ. ಇದರಿಂದ ಅಲ್ಲಿ ಸ್ಥಳೀಯ ಒಂದು ಡೆಕೋರೇಟರ್ ಸಂಸ್ಥೆ ಏನಿದೆ ಅಲ್ಲಿನ ಅಲಂಕಾರಿಕ ವಸ್ತುಗಳು ಕೂಡ ಹಾನಿಗೆ ಒಳಗಾಗಿ ನಷ್ಟ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ಹಲೋ ಸಂದೀಪ್. ನಮಸ್ತೆ. ಎಸ್, ಏನಿದು ಕಾಮಗಾರಿ ನಡೆಸುವಂತ ಸಂದರ್ಭದಲ್ಲಿ ಸ್ವಲ್ಪವೂ ಕೂಡ ಜಾಗರೂಕತೆ ಇಲ್ವಾ? ಯಾಕೆ ಪ್ರತಿದಿನ ಹೀಗಾಗ್ತಾ ಇದೆ ಅಂತ ಇಲ್ಲಿ? ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನಿಂದ ಪುಂಜಲಕಟ್ಟೆವರೆಗೆ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಕಳೆದ ಹಲವು ಸಮಯಗಳಿಂದ ನಡೀತಿದೆ. ಆದರೆ ಇತ್ತೀಚೆಗೆ ಏನು ಈ ಕೊರೋನಾ ಒಂದು ಪ್ರಕರಣ ಕಾಣಿಸಿಕೊಂಡ ಬಳಿಕ, ಲಾಕ್ಡೌನ್ ಆದ ಬಳಿಕ ಇದರ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಇತ್ತೀಚಿನ ಕೆಲ ದಿನಗಳ ಹಿಂದಿಂದ ಮತ್ತೆ ಪ್ರಾರಂಭಗೊಂಡಿದೆ. ಆದರೆ ಕಾಮಗಾರಿ ಆರಂಭಗೊಂಡ ಬಳಿಕ ಸ್ವಲ್ಪ ಏನು ಗುತ್ತಿಗೆ ಸಂಸ್ಥೆಗಳಿದೆ, ಖಾಸಗಿ ಗುತ್ತಿಗೆ ಸಂಸ್ಥೆ ಇದನ್ನು ನಡೆಸ್ತಾ ಇದೆ. ಸ್ವಲ್ಪ ಬೇಜವಾಬ್ದಾರಿಯ ಕಾಮಗಾರಿಗಳು ಅಲ್ಲಲ್ಲಿ ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಏನು ಒಂದು ಸಂಜೆಯ ವೇಳೆಗೆ ಬಂಟ್ವಾಳನ ಬೈಪಾಸ್ ರಸ್ತೆಯಲ್ಲಿರುವಂತಹ ಮಯ್ಯರಬೈಲು ಎನ್ನುವಂತ ಅಲ್ಲಿ ಜೆಸಿಬಿ ಮೂಲಕ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದೋಗಿದೆ. ಇದು ಬಂಟ್ವಾಳದ ಚಕ್ರಿಬೆಟ್ಟು ಎಂಬಲ್ಲಿಂದ ಸೀದಾ ಬೈಪಾಸ್ನ ಪರಿಸರಗಳಿಗೆ ನೀರು ಸರಬರಾಜು ಅನ್ನೋ ಪ್ರಮುಖ ಪೈಪ್ಲೈನ್ ಆಗಿದೆ. ಇದರಲ್ಲಿ ಅತ್ಯಂತ ರಭಸದಲ್ಲಿ
ನೀರು ಹೋಗುವಂತ ಸಂದರ್ಭದಲ್ಲಿ ಪೈಪ್ ಲೈನ್ ಕಟ್ ಆಗಿ ಈ ನೀರೆಲ್ಲ ಇದರಿಂದ ಹೊರಚೆಲ್ಲಿ ಹೊರ ಹೋಗಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಪಕ್ಕದ ಮನೆಗಳು ಏನಿದೆ ಈ ಮನೆಗಳಿಗೂ ಕೂಡ ಇದು ನೀರು ಕೆಸರು ಮಿಶ್ರಿತ ನೀರು ಹೋಗಿದೆ. ಮಾತ್ರ ಅಲ್ಲಿ ಒಂದು ಆರಾಧನಾ ಡೆಕೋರೇಟರ್ಸ್ ಅನ್ನೋ ಒಂದು ಸಂಸ್ಥೆ ಇದೆ. ಆ ಡೆಕೋರೇಟರ್ಸ್ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾಗಿದೆ. ಮತ್ತೆ ಏನು ಈ ಬರೆಗಳನ್ನೆಲ್ಲ ಅಗಿತಾ ಇದ್ದಾರೆ, ಇದರ ಬದಿಯಲ್ಲಿರುವಂತಂದ್ರೆ ಒಂದು ಒಂದು ಅಜಾಗರೂಕತೆಯ ಇಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕೆಂದ್ರೆ ಆ ಮರಗಳು ಕೂಡ ಉರುಳೋ ಒಂದು ಸಂದರ್ಭದಲ್ಲಿ ಇದು ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಇದು ಮಂಗಳೂರು ನಗರ ನೀರು ಸರಬರಾಜು ಮಂಡಳಿ ಇದನ್ನು ನೋಡ್ಕೊಳ್ತದೆ. ಯಾಕೆಂದ್ರೆ ಇನ್ನು ಕೂಡ ಈ ಒಂದು ಪೈಪ್ ಲೈನ್ ಒಂದು ವ್ಯವಸ್ಥೆಗಳು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಗಳು ಬಂಟ್ವಾಳ ಪುರಸಭೆಗೆ ಸಮಗ್ರ ಕುಡಿಯುವ ನೀರಿನ ಬಂಟ್ವಾಳ ಪುರಸಭೆಗೆ ಹಸ್ತಾಂತರವಾದ ಕಾರಣಕ್ಕಾಗಿ ಇದು ಒಳಚರಂಡಿ ಮಂಡಳಿ ಇದನ್ನು ನೋಡ್ಕೊಳ್ತಾ ಇದೆ. ಆದ್ರೆ ಇಲ್ಲಿ ನಿರಂತರವಾಗಿ ಕಳೆದ ಹಲವು ದಿನಗಳಿಂದ ಇತ್ತೀಚೆಗಷ್ಟೇ ಒಂದು ಬಂಟ್ವಾಳ ಬೈಪಾಸ್ ಚಕ್ರವಟ್ಟವಳ್ಳಿ ಕೂಡ ಇಲ್ಲಿ ಇದೇ ರೀತಿ ನೀರಿನ ಪೈಪ್ ಲೈನ್ ಕಟ್ ಆಗಿ ತುಂಬಾ ಸಮಸ್ಯೆ ಆಗಿದೆ. ಆ ಬಳಿಕ ಪುರಸಭೆ ಅಧಿಕಾರಿಗಳ ತೆರಳಿ ಹೋಗಿ ಅಲ್ಲಿ ಪೈಪ್ ಅನ್ನು ಒಂದು ದುರಸ್ತಿಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿರಂತರವಾಗಿ ಏನು ಕಾಮಗಾರಿ ಆರಂಭ ಆಗಿದೆ, ಒಂದಲ್ಲ ಒಂದು ದಿನ ಇಲ್ಲಿ ಒಂದು ಕುಡಿಯುವ ನೀರಿನ ಪೈಪ್ ತೊಂದರೆ ಆಗಿರೋದು ಅಥವಾ ಸ್ಥಳೀಯ ಮನೆಗಳಿಗೆ ಇಲ್ಲಿ ಅಗಿಯುವಂತ ಸಂದರ್ಭದಲ್ಲಿ ತೊಂದರೆ ಆಗುವುದು, ಈಗ ನಿರಂತರವಾಗಿ ತೊಂದರೆಗಳು ನಡೀತಾ ಇದೆ. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಕಡಿಮೆಯಾಗಿಲ್ಲ. ನಾವು ನೋಡ್ತಾ ಇದ್ದೇವೆ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇವತ್ತಿನವರೆಗೆ ನಾವು ಗಮನಿಸಿದರೆ 28 ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರದಿಯಾಗಿರುವಂಥದ್ದು. ಅಪಾಯದ ನಡುವೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಆಗಿದೆ ಅನ್ನುವಂತಹ ವಿಚಾರ. ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಲಾಕ್ಡೌನ್ ಸಡಿಲಿಕೆ ಮಾಡುವಂತಹ ಅಗತ್ಯ ಇತ್ತ? ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಬೇಕಾಗಿದ್ದಂತಹ ಅಗತ್ಯತೆ ಏನಿತ್ತು? ಇದು ಈಗ ಜಿಲ್ಲೆಯ ಬಹುತೇಕ ಮಂದಿ ಕೇಳ್ತಾ ಇರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಪ್ರಕರಣಗಳೆಲ್ಲವೂ ಕೂಡ ಗುಣಮುಖವಾಗಿ ಹೋದಂತ ಸಂದರ್ಭದಲ್ಲಿ ಏನು ಸಡಿಲಿಕೆ ಮಾಡಿದ್ರು ಕೂಡ ಪರವಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿಲ್ಲ. ಇರುವಂತಹ ಆಕ್ಟಿವ್ ಪ್ರಕರಣಗಳು ಕೂಡ 13 ಈಗ ಇರುವಂತದ್ದು, ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಡಿಸ್ಚಾರ್ಜ್ ಆಗಿಲ್ಲ. ಆರಂಭದಲ್ಲಿ ಏನೋ 12 ಮಂದಿ ಚಿಕಿತ್ಸೆಯನ್ನ ಪಡೆದಿದ್ರು, ಗುಣಮುಖರಾದ್ರು, ಹೋದ್ರು. ಅದರ ಬಳಿಕ ಸೆಕೆಂಡ್ ಫೇಸ್ ಏನಿದೆ ಜಿಲ್ಲೆಯಲ್ಲಿ ಉದ್ಭವ ಆಗಿರುವಂತದ್ದು, ಅಲ್ಲಿಂದ ಮತ್ತೆ ಆಸ್ಪತ್ರೆಗೆ ದಾಖಲಾಗಿರುವಂತಹ ಯಾವ ಕೊರೋನಾ ಪೀಡಿತರು ಕೂಡ ಡಿಸ್ಚಾರ್ಜ್ ಆಗಿಲ್ಲ. ಅದರ ಮಧ್ಯೆ ಹೊಸ ಪ್ರಕರಣಗಳು ಬೆಳಕಿಗೆ ಬರೋದು ಕೂಡ ಕಡಿಮೆಯಾಗಿಲ್ಲ. ಒಂದು ಕಡೆಯಿಂದ ಸಮರ್ಪಕವಾಗಿ ಟೆಸ್ಟಿಂಗ್ಗಳು ಆಗ್ತಾ ಇಲ್ಲ ಅನ್ನುವಂಥ ದೂರುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಯಿಂದ ಹೊಸ ಪ್ರಕರಣಗಳು ಅಂದ್ರೆ ಈಗಾಗಲೇ ಆಗಿರುವಂತಹ ಟೆಸ್ಟ್ ಏನಿದೆ ಅದರಿಂದ ಬರ್ತಾ ಇರುವಂತಹ ಸೋಂಕಿತ ವರದಿಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಇಷ್ಟಿರುವಾಗ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಕ್ಡೌನ್ ಸಡಿಲಿಕೆ ಅಗತ್ಯ ಏನಿತ್ತು? ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಯಾಕೆ ಮಾಡಬೇಕಿತ್ತು? ಏನು ಅವಶ್ಯಕತೆ ಅನ್ನುವಂಥದ್ದು? ಏನು ಕೆಲಸಕ್ಕೆ ಹೋಗುವಂಥವ್ರು ಏನು ಬೆಳಗಿನ ವೇಳೆ ಹೋಗ್ತಾರೆ ಅಥವಾ ಸಂಜೆ ಅವರಿಗೆ ಬರುವಂಥ ಅವಕಾಶಗಳಿದೆ. ಆದರೆ ಅನಗತ್ಯವಾಗಿ ಓಡಾಟವನ್ನು ಮಾಡುವಂಥದ್ದಕ್ಕೆ ಎಲ್ಲಿ ಬ್ರೇಕ್ ಹಾಕಲಾಗಿದೆ? ಅದು ಯಾಕೆ ಕಡಿಮೆಯಾಗ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಲಾಕ್ಡೌನ್ನ ಅಥವಾ ಈಗ ಅವಧಿ ಏನು ವಿಸ್ತರಣೆಯಾಗಿದೆ, ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗಿನ ಏನು ಸಡಿಲಿಕೆ ಇದೆ ಅದನ್ನ ಕಡಿಮೆ ಮಾಡಬೇಕು ಎನ್ನುವಂತಹ ಆಗ್ರಹಗಳು ಇದೀಗ ವ್ಯಾಪಕವಾಗಿ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇದೆ. ಇದಿಷ್ಟು ಇವತ್ತಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.